ಇವತ್ತು ಈ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ, ಕಾಂಗ್ರೆಸ್ ತನ್ನ ಚುನಾವಣಾ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಒಂದು ದಾಖಲೆ ನಿರ್ಮಾಣ ಮಾಡಿದಂಥ ಒಂದು ಯೋಜನೆ ಯಾವುದಾದ್ರೂ ಇದ್ದರೆ ಅದು ಈ ಗ್ಯಾರಂಟಿ ಯೋಜನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂಥ ಒಂದು ಯೋಜನೆಯನ್ನು ನುಡಿದಂತೆ ನಡೆದಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಆರ್ಥಿಕವಾಗಿ ಇದು ಸಾಧ್ಯವೇ ಇಲ್ಲ ಎನ್ನುವ ಸಂದರ್ಭದಲ್ಲೂ ಕೂಡ ಈ ಯೋಜನೆಯನ್ನು, ಇಷ್ಟು ದೊಡ್ಡ ಆರ್ಥಿಕವಾದ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಇವತ್ತು ಜಾಗತಿಕ ದಾಖಲೆಯನ್ನು ನಿರ್ಮಾಣ ಮಾಡಿದೆ ಕಾಂಗ್ರೆಸ್. ಆ ಯೋಜನೆ ಎಲ್ಲ ಫಲಾನುಭವಿಗಳಿಗೆ ತಲುಪಬೇಕು. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಈ ಯೋಜನೆ ಕಡ್ಡಾಯವಾಗಿ ತಲುಪಬೇಕು ಅಂತ ಇದನ್ನು ಇನ್ನಷ್ಟು ಸಡಿಲಗೊಳಿಸುವ ಕಾರಣದಿಂದ ಸರ್ಕಾರ ಗ್ಯಾರಂಟಿ ಯೋಜನೆಯ ಸಮರ್ಪಕ ಅನುಷ್ಠಾನಗೊಳಿಸಲು ಪ್ರತಿ ತಾಲೂಕಿನಲ್ಲಿ ಈ ಗ್ಯಾರಂಟಿ ಸಮಾವೇಶವನ್ನು ಆಯೋಜನೆ ಮಾಡಿದೆ. ಈ ಗ್ಯಾರಂಟಿ ಸಮಾವೇಶದ ನಿನ್ನೆ ನಡೆದಂಥ ಸಭೆಯನ್ನು ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ಡಿ.ಸಿ.ಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರಲ್ಲಿ ಒಂದು ಸಂದರ್ಶನವನ್ನು ಮಾಡಿ ಈ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇದರ ಅನ್ವಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4ನೇ ತಾರೀಕಿನಿಂದ ಈ ಗ್ಯಾರಂಟಿ ಯೋಜನೆ ಪ್ರಾರಂಭವಾಗಲಿದೆ. ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಗ್ಯಾರಂಟಿ ಯೋಜನೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ 5ನೇ ತಾರೀಕು ಬೆಳಿಗ್ಗೆ 10 ಈ ಗ್ಯಾರಂಟಿ ಯೋಜನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಬೆಳಿಗ್ಗೆ 10 ಈ ಗ್ಯಾರಂಟಿ ಯೋಜನೆ 2 ಗಂಟೆವರೆಗೆ ಅಲ್ಲಿ ನಡೀಲಿಕ್ಕಿದೆ. ಬೆಳ್ತಂಗಡಿಯ ಕಿನ್ನಿಯಮ್ಮ ಸಭಾಭವನದಲ್ಲಿ, ಜೈನಪೇಟೆಯಲ್ಲಿರುವ ಕಿನ್ನಿಯಮ್ಮ ಸಭಾಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಎಲ್ಲ ಫಲಾನುಭವಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲಾಗಿದೆ. ಅವರೆಲ್ಲ ಅಲ್ಲಿಗೆ ಬರ್ಬೋದು. ಯಾರಿಗೆ ಈ ಕಾರ್ಯಕ್ರಮದಿಂದ ಇನ್ನೂ ಫಲಾನುಭವಿಗಳಿದ್ದಾರೆ, ಅವ್ರಿಗೆ ಇನ್ನೂ ಅನುಷ್ಠಾನ ಆಗಿಲ್ಲ, ಇನ್ನೂ ಅವರಿಗೆ ಈ ಸ್ಕೀಮ್ಗಳ ಫಲಾನುಭವಿಗಳಿಗೆ ಬಂದಿಲ್ಲ ಅಂಥವರು ಕೂಡ ಈ ಯೋಜನೆಗೆ ಬರ್ಬೋದು. ಅಲ್ಲಿ ಪ್ರತ್ಯೇಕವಾದ ಕೌಂಟರ್ಗಳನ್ನು ತೆರೆಯಲಾಗ್ತದೆ. ಅದು ಗೃಹಲಕ್ಷ್ಮಿ ಇರ್ಬೋದು, ಅದು ನಮ್ಮ ಗೃಹ ಜ್ಯೋತಿ ಇರ್ಬೋದು, ಅದು ಅನ್ನಭಾಗ್ಯ ಇರ್ಬೋದು. ಯಾವುದೇ ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆ ಅಲ್ಲಿ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಬೆಳ್ತಂಗಡಿಯ ವಿಚಾರಕ್ಕೆ ಬಂದರೆ, ಈಗಾಗಲೇ ಗೃಹಲಕ್ಷ್ಮಿ ಕಾರ್ಯಕ್ರಮದ ಅಡಿಯಲ್ಲಿ 54,654 ಫಲಾನುಭವಿಗಳು ಬೆಳ್ತಂಗಡಿಯಲ್ಲಿ ಇದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಒಂದು ಫಲಾನುಭವಿಗಳ ಅನ್ವಯ 4 ಜನ ಅಂತ ಆದರೆ ಒಂದು 2 ಲಕ್ಷ ಜನ ಫಲಾನುಭವಿಗಳು ಇದರಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. 91% ಇದರಲ್ಲಿ ಗಳಿಕೆಯನ್ನು ಮಾಡಲಾಗಿದೆ. ಇನ್ನು 5,082 ಜನ ಫಲಾನುಭವಿಗಳಿಗೆ ಈ ಯೋಜನೆಗೆ ಅವರು ಸಮರ್ಪಕವಾಗಿ ಅವರ ಹತ್ರ ಅರ್ಹತೆ ಇದೆ. ಆದರೆ ತಾಂತ್ರಿಕ ತೊಂದರೆಗಳಿಂದ ಅವರು ಅಪ್ಲೋಡ್ ಮಾಡಿದಂಥ ದಾಖಲೆಗಳು ಸರಿ ಇಲ್ಲದ ಕಾರಣ ಅವರಿಗೆ ಇದರ ಉಪಯೋಗ ಅವರಿಗೆ ಆಗ್ತಾ ಇಲ್ಲ. ಅಂಥ 5,082 ಜನರಿಗೆ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ, ತಾವೆಲ್ಲ ಕಡ್ಡಾಯವಾಗಿ ದಯಮಾಡಿ ಆ ಕಾರ್ಯಕ್ರಮಕ್ಕೆ ಬನ್ನಿ. ಆ ಕಾರ್ಯಕ್ರಮದಲ್ಲಿ ವಿಶೇಷವಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅಲ್ಲಿ ನಿಮಗೆ ಈ ಯೋಜನೆಗೆ ಸಮರ್ಪಕವಾದ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮತ್ತು ನಮ್ಮ ಎಲ್ಲ ಬಂಧುಗಳು ಅದಕ್ಕೆ ಸೇರಿ ಮಾಡ್ತೇವೆ ಅನ್ನೋ ವಿಚಾರವನ್ನು ಈ ಮೂಲಕ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಗೃಹ ಜ್ಯೋತಿ ಜುಲೈ 23ರಿಂದ ಜನವರಿ 24ರವರೆಗೆ 66,000 ಫಲಾನುಭವಿಗಳು ಗೃಹಜ್ಯೋತಿಯಿಂದ ಅವರು ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಬೆಳ್ತಂಗಡಿಗೆ ಸರಿಸುಮಾರು 20 ಕೋಟಿ 11 ಲಕ್ಷರಷ್ಟು ದುಡ್ಡನ್ನು ಕೇವಲ ಬೆಳ್ತಂಗಡಿ ತಾಲೂಕಿಗೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಅನ್ನಭಾಗ್ಯದ ಅಡಿಯಲ್ಲಿ 45,000 ಕುಟುಂಬಗಳು ಇದರ ಫಲಾನುಭವಿಗಳಾಗಿದ್ದಾರೆ. ಸರಿಸುಮಾರು 3 ಕೋಟಿ 14 ಲಕ್ಷದಷ್ಟು ಹಣವನ್ನು ಕೇವಲ ಬೆಳ್ತಂಗಡಿ ತಾಲೂಕಿಗೆ ಇವತ್ತು ಫಲಾನುಭವಿಗಳು ಪಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ರೇಷನ್ ಕಾರ್ಡ್ನ ಸಮಸ್ಯೆ ಇರ್ಬೋದು, ಆಧಾರ್ ಕಾರ್ಡ್ನ ಜೋಡಣೆ ಅಥವಾ KYC ಅಪ್ಲೋಡ್ ಮಾಡುವಂಥ ಎಲ್ಲ ಕೆಲಸವನ್ನು ಆ ದಿವಸ ಮಾಡಲಾಗ್ತದೆ. ತಾವೆಲ್ಲ ಆ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಬೇಕು. ನಮ್ಮ ಉದ್ದೇಶ, ಯಾರು ನಮಗೆ ಈ ಸರ್ಕಾರ ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ, ಯುವಜನರು, ಗ್ರಾಮೀಣ ಭಾಗದವರು, ಅಲ್ಪಸಂಖ್ಯಾತರು,
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಆದಿವಾಸಿಗಳು, ವಿದ್ಯಾವಂತರು, ಅಕ್ಷರ ಇಲ್ಲದೆ ಇರುವಂಥವರು ಇವರೆಲ್ಲರೂ ಈ ಸರ್ಕಾರವನ್ನು ಇವತ್ತು ಅಧಿಕಾರಕ್ಕೆ ತರಲಿಕ್ಕೆ ನೀವು ಕಾರಣೀಭೂತರಾಗಿದ್ದೀರಿ. ತಾವು ಹಳ್ಳಿಗಾಡಿನಲ್ಲಿರ್ಬೋದು, ತಮ್ಮ ಮನೆ ಹತ್ರ ನೆಟ್ವರ್ಕ್ನ ಸಮಸ್ಯೆ ಇರ್ಬೋದು, ತಮಗೆ ಈ ಕಾರ್ಯಕ್ರಮಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಸಮಸ್ಯೆ ಇರ್ಬೋದು. ಆದರೆ ತಮಗೆಲ್ಲರ ಮನೆಗೆ ಈ ಕಾರ್ಯಕ್ರಮಗಳನ್ನು ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಗ್ಯಾರಂಟಿ ಸಮಾವೇಶವನ್ನು ಸರ್ಕಾರ ಹಮ್ಮಿಕೊಂಡಿದೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು, ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಒಂದಷ್ಟು ಸಮಯದಿಂದ 94C ಮತ್ತು 94CCಯ ಅರ್ಜಿಗಳನ್ನು ನೀವು ಸಲ್ಲಿಸಿರ್ತೀರಿ. ಆ ಅರ್ಜಿ ಸಲ್ಲಿಸಿರುವಂಥ ಸಮಯದಲ್ಲಿ ಹಕ್ಕುಪತ್ರ ವಿತರಣೆ ಇನ್ನೂ ಆಗಿಲ್ಲ. ಹಕ್ಕುಪತ್ರ ವಿತರಣೆಗೆ ಬೇರೆ ಬೇರೆ ರಾಜಕೀಯ ಕಾರಣಗಳು, ಬೇರೆ ಬೇರೆ ಸಮಸ್ಯೆಗಳು, ಅಡೆತಡೆಗಳು ಇರುವಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಸರ್ಕಾರದ ಮೇಲೆ ಒತ್ತಡ ತಂದು, ಅಧಿಕಾರಿಗಳ ಮೇಲೆ ಒತ್ತಡ ತಂದು, ಯಾವ ಬಡವರಿಗೆ ಹಕ್ಕುಪತ್ರ ಸಿಗಲಿಕ್ಕೆ ನೀವೆಲ್ಲ ಕಾತರದಿಂದ ಕಾಯ್ತಿದ್ದೀರೋ ಆ ಹಕ್ಕುಪತ್ರ ಕೊಡುವಂಥ 94C ಮತ್ತು 94CCಯ 135 ಜನರಿಗೆ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಕೂಡ ಆ ದಿನ ನಡೆಯುತ್ತೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಬರಲಿಕ್ಕಿದ್ದಾರೆ. ನಮ್ಮ 2 ಶಾಸಕರಾದಂಥ ಹರೀಶ್ ಕುಮಾರ್ ಅವರು ಮತ್ತು ಮಂಜುನಾಥ್ ಭಂಡಾರಿ ಅವರು ಬರಲಿಕ್ಕಿದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಂಸದರು ಮತ್ತು ಎಲ್ಲ MLCಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸರ್ಕಾರದ ವತಿಯಿಂದ ಆಹ್ವಾನ ಮಾಡಲಾಗಿದೆ. ಅವರೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಜನರಿಗೋಸ್ಕರ ನಡೀತಿರುವಂಥ ಕಾರ್ಯಕ್ರಮ, ಇದರ ಸದುಪಯೋಗವನ್ನು ಜನರು ಪಡ್ಕೋಬೇಕು ಅಂತ ತಮ್ಮ ಮೂಲಕ ನಾನು ಕೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಐತಿಹಾಸಿಕ ವೇಣೂರಿನಲ್ಲಿ ನಡೆಯುತ್ತಿರುವಂಥ ಬ್ರಹ್ಮಕಲಶ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮಕ್ಕೆ ಈಗಾಗಲೇ ಗಣ್ಯಾತಿ ಗಣ್ಯರು ಬಂದು ಆಗಮಿಸಿದ್ದಾರೆ. ಅಲ್ಲಿಗೆ ಬಂದು ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಇವತ್ತು ತುರ್ತಾಗಿ ಅಧಿವೇಶನ ಇದ್ದಂಥ ಕಾರಣ ಇಷ್ಟು ದಿವಸ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಇವತ್ತು ತುರ್ತಾಗಿ 6:30 ಗಂಟೆಗೆ ವೇಣೂರು ಮಹಾಮಸ್ತಕಾಭಿಷೇಕಕ್ಕೆ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಬರಲಿಕ್ಕಿದ್ದಾರೆ. ರಾಮಲಿಂಗಾರೆಡ್ಡಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಬಿಡುವಾದರೆ ಅದೇ ಫ್ಲೈಟ್ನಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಇಬ್ಬರು ಬರುವಂಥ ಸಾಧ್ಯತೆ ಇದೆ. ಮಾಧ್ಯಮದವರು ಎಲ್ಲರೂ ಅಲ್ಲಿ ಬರಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುಂದೆ ಏನಾದರೂ ಇದ್ದರೆ ತಪ್ಪು ಕೇಳಬಹುದು. ಯುವ ನಿಧಿ ಇಡೀ ರಾಜ್ಯದಲ್ಲಿ ಹತ್ತತ್ರ ಒಂದು 2 ಲಕ್ಷ ಅರ್ಜಿಗಳು ಬಂದಿದೆ. ಆ ಯುವ ನಿಧಿ ಕಾರ್ಯಕ್ರಮದ ಅರ್ಜಿ ಕೂಡ ಈ ನಮ್ಮ ಗ್ಯಾರಂಟಿ ಸಮಾವೇಶದಲ್ಲಿ ಅದರ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ. ದಯಮಾಡಿ ಯಾರಾದರೂ ನಿರುದ್ಯೋಗಿ ಯುವಕರು ಇದ್ದರೆ ಅದಕ್ಕೆ ಅರ್ಹತೆಗಳನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಅವರು ಕೂಡ ಬಂದು ಅದರ ಸದುಪಯೋಗವನ್ನು ಪಡ್ಕೋಬೇಕಾಗಿ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಯುವ ನಿಧಿ ಇನ್ನೂ ಅದು ಕಾರ್ಯಕ್ರಮ ಮುಗ್ದಿಲ್ಲ, ಅದು ರನ್ನಿಂಗಲ್ಲಿದೆ. ನಾವು ಆ ಗ್ಯಾರಂಟಿ ಸಮಾವೇಶ ಆಗಿದ ತಕ್ಷಣ ಅದರ ಎಷ್ಟು ಜನ ಹಾಕಿದ್ದಾರೆ ಅಂತ ಮಾಹಿತಿಯನ್ನು ತಮಗೆ ಕೊಡ್ತೇವೆ. ಅದೇ ಅಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿ ಅಲ್ಲಿರ್ತಾರೆ, ಅಲ್ಲೇ ಕಂಪ್ಯೂಟರ್ನ ವ್ಯವಸ್ಥೆ ಎಲ್ಲವನ್ನು ಮಾಡಲಾಗ್ತದೆ. ಪ್ರತ್ಯೇಕವಾದ ಕೌಂಟರ್ಗಳನ್ನು ತೆರೆಯಲಾಗ್ತದೆ. ಯಾರಿಗೆ ಸಿಕ್ಕಿಲ್ಲ, ಕೆಲವರಿಗೆ 2 ತಿಂಗಳದ್ದು ದುಡ್ಡು ಬಂದಿದೆ, ಇನ್ನೂ ಮಿಕ್ಕಿದ್ದು ಬಂದಿಲ್ಲ ಅಂತ ಏನೇನಿದೆ ಅದೆಲ್ಲದಕ್ಕೂ ಸಮಸ್ಯೆಯನ್ನು ಅಲ್ಲೇ ಕೊಡಲಾಗ್ತದೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.